ಒಳ್ಳೆ ಡೈರೆಕ್ಷನ್. ಗೋಪಾಲ್ ಕೃಷ್ಣ ದೇಶಪಾಂಡೆ, ಇ.ಪಿ. ಶ್ರುತಿ, ನಾನು ವಿನಯ್. ಸಿನಿಮಾ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇಲ್ಲ, ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟ. ಯಾರ್ಯಾರು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬಂದಿದ್ದೀರಾ, ದಯವಿಟ್ಟು ಬುಕ್ ಮೈ ಶೋ ರೇಟಿಂಗ್ಸ್ ಕೊಡಿ, ರಿವ್ಯೂಸ್ ಕೊಡಿ. ಅದ್ರ ಜೊತೆಗೆ ನಿಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಏನೇನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳನ್ನ ಯೂಸ್ ಮಾಡ್ತೀರಾ, ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಬರ್ದಾಕಿ. ನಿಮ್ಮಿಂದ ಇನ್ನಷ್ಟು ಹೆಚ್ಚು ಶೋಸ್ ಗಳಾಗ್ಲಿ, ಕನ್ನಡ ಕಂಟೆಂಟ್ ಸಿನಿಮಾಗಳು ಬೆಳಿಲಿ ಉಳಿಲಿ ಅಂತ ಕೇಳ್ಕೊತೀನಿ. ಮಾಡ್ತೀರಲ್ವಾ ಸಪೋರ್ಟು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಎಂಜಾಯಿಂಗ್ ದ ಮೂವಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಕೃಷ್ಣ ದೇಶಪಾಂಡೆ. ನಮ್ಮ ಸಿನಿಮಾ ಶಾಕಾಹಾರಿ ರಿಲೀಸ್ ಆಗಿದೆ, 2ನೇ ವಾರಕ್ಕೆ ಬಂದಿದೆ. ಇನ್ನೂ ಹೆಚ್ಚು ಜನರು ಬಂದರೆ ನಮ್ಗೆ ಸಹಾಯ ಆಗುತ್ತೆ. ಈ ಸಿನಿಮಾ ಜಾಸ್ತಿ ಜನರಿಗೆ ತಲುಪಬೇಕು, ಅದರ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಖಂಡಿತ ಬಂದು ಸಿನಿಮಾ ನೋಡಿದ್ರೆ ನಾವು ಡಿಸಪಾಯಿಂಟ್ ಮಾಡೋಲ್ಲ ಅಂತ ಹೇಳ್ತಿದ್ದೀವಿ. ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಶಾಕಾಹಾರಿ ತಂಡದ ಪರವಾಗಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ, ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ. ಶೋಸ್ ಕಡಿಮೆ ಇದೆ ಅಂತ ದಯವಿಟ್ಟು ಯಾರು ಮನೇಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಎಲ್ಲಿ ಹತ್ತಿರದಲ್ಲಿ ಶೋ ಇದೆ ದಯವಿಟ್ಟು ಬಂದು ನೋಡಿ. ನೀವು ಶೋ ನೋಡಿದಾಗಲೇ, ಅಂದರೆ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿದಾಗಲೇ ಶೋ ಜಾಸ್ತಿ ಆಗೋದು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹರಿಸಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್.